ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಶ್ವಿನಿ ಮೇಡಮ್ ಅವರು ಏನು ಸ್ಪೆಷಲ್ ಆಗಿ ಡಿಶ್ ಮಾಡ್ತಾರಂತ ಅವರನ್ನೇ ಕೇಳಬೇಕು. ಯಾಕೆಂದರೆ ಪ್ರತಿ ಎಪಿಸೋಡಲ್ಲೂ ಕೂಡ ನಮ್ಮ ಅಶ್ವಿನಿ ಮೇಡಮ್ ಅವರು ವಿಭಿನ್ನ ರೀತಿಯಾದಂತಹ ಒಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿಯನ್ನು ನಮಗೂ ನಿಮಗೂ ಹೇಳಿಕೊಡ್ತಾರೆ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನು ಸ್ಪೆಷಲ್ ಮಾಡ್ತಾರೆ ಅಂತ ಕೇಳಬೇಕಂತಾದರೆ ಅವರನ್ನು ನಾವು ಸ್ವಾಗತ ಮಾಡಲೇಬೇಕು. ಸೊ ಅಶ್ವಿನಿ ಮೇಡಮ್ ಅವರನ್ನು ಮೊದಲಿಗೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಇವತ್ತಿನ ದಿನ ಯಾವ ರೀತಿಯಾದಂತಹ ಸ್ಪೆಷಲ್ ಅಡುಗೆಯನ್ನು ನಮಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ಹೇಳ್ತಾ ಇದ್ದೀರಾ? ನಮಸ್ತೆ ನಿಮಗೂ ಹಾಗೂ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ. ನ್ಯೂ ಇಯರ್ನ ಈ ಶುಭ ಸಂದರ್ಭದಲ್ಲಿ ನಾನಿವತ್ತು ಮಕ್ಕಳಿಗೆ ಇಷ್ಟವಾಗುವ ಹಾಗೂ ಚಳಿಗಾಲಕ್ಕೆ ಬೇಕಿರುವಂತಹ ಪಾಲಕ್ ಪಕೋಡವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಎಸ್, ಓಕೆ ಅಶ್ವಿನಿ ಮೇಡಮ್, ಇವಾಗ ನಾವು ಒಂದು ಹೊಸ ಎಪಿಸೋಡ್, ನಿವ್ಯರಿಗೆ ಹೊಸ ಎಪಿಸೋಡ್ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಸ್ಪೆಷಲ್ ಆಗಿ ಗೆಸ್ಟ್ ಯಾರ ನೀವು ಕರೆದಿದ್ದೀರಾ? ಸೊ ಆ ಸ್ಪೆಷಲ್ ಗೆಸ್ಟ್ ಯಾರಂತ ಹೇಳ್ಬೇಕು. ಖಂಡಿತ ದಿವ್ಯಾ, ಇವತ್ತು ನಮ್ಮ ಸ್ಪಂದನ ರುಚಿಯ ಈ ಕಿಚನ್ ಅಲ್ಲಿ ಒಂದು ಪುಟಾಣಿ ಗೆಸ್ಟ್ ಅನ್ನ ನಾನು ಕರ್ಕೊಂಡು ಬರ್ತೇನೆ. ನೋಡ್ವಾ, ಅವ್ರ ಜೊತೆ ನಾನು ಮಾತಾಡ್ಕೊಂಡು ಅಡಿಗೆ ಸಹ ಮಾಡ್ತೇನೆ. ವ್ಯೂವರ್ಸ್ ಹೇಳ್ತಾರೆ ಯಾವ ತರ ನಮ್ಮ ಜೋಡಿ ಹಿಟ್ಟಾಗಿದೆಯಾ ಇಲ್ವಾ ಅಂತ ನ್ಯೂ ಇಯರ್ ನೋಡುವ. ಎಸ್, ನಾನು ಕೂಡ ಟೇಸ್ಟ್ ಮಾಡಬೇಕು, ಕುತೂಹಲದಿಂದ ಇದ್ದೇನೆ. ನೀವಿಬ್ರು ಸೇರ್ಕೊಂಡು ಏನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಶ್ಯೂರ್ ದಿವ್ಯಾ, ಇದು ಇವತ್ತು ಈ ಎಪಿಸೋಡ್ ನ ಸ್ಪೆಷಲ್ ಗೆಸ್ಟ್. ಇವತ್ತಿನ ಗೆಸ್ಟ್ ನಮ್ದು ಇವರು ನನ್ನ ಮಗ ಅಭಿಕಾರ್ ಶೆಟ್ಟಿ ಅಂತ. ಅಮ್ಮ ಮಗ ಸೇರ್ಕೊಂಡು ಇವತ್ತು ಅಡಿಗೆ ಮಾಡ್ಬೇಕಂತ ಇದ್ದೀರಾ ನಮ್ಮ ನಿವ್ಯರಿಗೆ ಹೊಸ ಎಪಿಸೋಡ್ ಇದು. ಕರೆಕ್ಟ್, ಖುಷಿ ಆಗ್ತಿದೆ. ಯಾಕಂದ್ರೆ ನಾನು ಏನೇ ರೆಸಿಪಿ ಮಾಡ್ಲಿ ಫಸ್ಟ್ ಗೆ ಅಮ್ಮ ಡನ್ ಸೂಪರ್ ಅಂತ ಹೇಳೋದು ಇವನೇ. ಹಾಗಾಗಿ ಇವತ್ತು ನಾನು ಅವನನ್ನ ನಮ್ಮ ಈ ಸ್ಪಂದನ ರುಚಿ ಅಡಿಗೆ ಮನೆಗೆ ಕರ್ಕೊಂಡು ಬಂದಿದ್ದೇನೆ. ಇವನ್ ಜೊತೆ ನಾನು ಪಾಲಕ್ ಪಕೋಡವನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಆರೋಗ್ಯಕರವಾಗಿ ಮಾಡಿ ತೋರಿಸ್ತೇನೆ. ಎಸ್ ಮೇಡಮ್, ನಾನು ಕಾಯ್ತಾ ಇದ್ದೇನೆ ಟೇಸ್ಟ್ ಮಾಡ್ಲಿಕ್ಕೆ. ನೋಡುವ ಏನಾಗ್ತದೆ ಅಂತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪಾಲಕ್ ಪಕೋಡ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಕಟ್ ಮಾಡಿಟ್ಟಂತಹ ಪಾಲಕ್ ಸೊಪ್ಪು, 1 ಬೌಲ್ ಆನಿಯನ್ ಉದ್ದಕ್ಕೆ ಕಟ್ ಮಾಡಿಟ್ಟಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಬೌಲ್ನಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಕರಿಬೇವು, ಕಾಯಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 3 ರಿಂದ 4 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ಇದು ಕ್ರಿಸ್ಪಿನೆಸ್ ಅನ್ನು ನಮ್ಮ ಪಕೋಡಕ್ಕೆ ಕೊಡ್ತದೆ. ಇದು ಕೆಂಪು ಮೆಣಸಿನ ಪುಡಿ 1 ಟೇಬಲ್ ಸ್ಪೂನ್ನಷ್ಟು, ಕೊತ್ತಂಬರಿಯ ಪುಡಿ, ಇದನ್ನು ನಾನು ಮನೆಯಲ್ಲಿಯೇ ಕುಟ್ಟಿ ಮಾಡಿಟ್ಟಂತಹ ಕೊತ್ತಂಬರಿ ಬೀಜದ ಪುಡಿ, ಇಂಗು, ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ. ಅಬಿಕ್, ನಾವು ಪಾಲಕ್ ಸೊಪ್ಪನ ಪಕೋಡ ಸ್ಟಾರ್ಟ್ ಮಾಡುವನಾ? ಓಕೆ, ನಿಮ್ಗೆ ಇಷ್ಟ ಅಲ್ಲ ಡೀಪ್ ಫ್ರೈ ಮಾಡಿದ ಐಟಮ್ಸ್ ಡಿಶಸ್ ಎಲ್ಲ? ಫಸ್ಟಿಗೆ ನನಗೆ ಪಾಲಕ್ ಸೊಪ್ಪು ಕೊಡಿ ಬಾಬು. ಎಸ್, ಪಾಲಕ್ ಸೊಪ್ಪನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ತುಂಬ ಫೈನ್ಲಿ ಚಾಪ್ ಮಾಡಬೇಕಂತಿಲ್ಲ. ಕಡಲೆ ಹಿಟ್ಟು ಕೊಡಿ ಬಾಬು, 1 ಬೌಲ್ನಷ್ಟು ಕಡಲೆ ಹಿಟ್ಟು. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಾಲಕ್ ಸೊಪ್ಪಿನಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ನಿನಗೆ ಟೀಚರ್ ಏನಾದರೂ ಹೇಳಿಕೊಟ್ಟಿದ್ದಾರಾ ಸ್ಕೂಲಲ್ಲಿ? ಹೌದು. ಯಾವುದಕ್ಕೆಲ್ಲ ಒಳ್ಳೇದಂತೆ ಅದು? ಪಾಲಕ್ ಕಣ್ಣಿಗೆ ಒಳ್ಳೇದು, ಮತ್ತೆ ಅದರಲ್ಲಿ ಏನಿದೆ? ಕಬ್ಬಿಣದ ಅಂಶ. ಅದು ವಿಟಮಿನ್ ಎ ಮತ್ತೆ ಸಿ ಗೆ. ವೆರಿ ಗುಡ್. EVS ಟೀಚರ್ ಕಲಿಸಿ ಕೊಟ್ಟಿದ್ದಾರಾ? ವೆರಿ ಗುಡ್. ಮತ್ತೇನೆಲ್ಲ ಹೇಳ್ಕೊಟ್ಟಿದ್ದಾರೆ ಬಾಬು ನಿಮ್ಗೆ? ಅಷ್ಟೇ. ಡೀಪ್ ಫ್ರೈ ಮಾಡಿದ್ದು ತುಂಬಾ ತಿನ್ಬಾರ್ದು ಅಂತಾನು ಹೇಳಿಕೊಟ್ಟಿದ್ದಾರಲ್ಲ? ಹೌದು. ಜಂಕ್ ಫುಡ್ ಅಂತ ಕರೀತಾರೆ. ಹೊರಗಿನ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು, ಮನೆಯಲ್ಲೇ ಮಾಡಿದ ವಸ್ತುಗಳನ್ನ ತಿನ್ಬೇಕು ಅಂತ ಅಲ್ಲ? ನಿಮ್ಗೆ ಯಾವ್ದೆಲ್ಲ ಇಷ್ಟ ಆಗ್ತದೆ ಅಮ್ಮ ಮಾಡಿದ್ದು? ಮ್ಯಾಗಿ, ಪಾಸ್ತಾ, ಸೂಪ್ ಅದೆಲ್ಲ ಇಷ್ಟ ಆಗ್ತದಲ್ಲ? ಹೌದು. ಸರಿ, ಹಾಗಾದ್ರೆ ಇವತ್ತು ನ್ಯೂ ಇಯರಿಗೆ ನಾವು ಪಾಲಕ್ ಸೊಪ್ಪಿನ ಪಕೋಡವನ್ನ ಮಾಡುವ, ಆಯ್ತಾ? ಸ್ವಲ್ಪ ಸ್ಪೈಸಿ ಇರ್ಲಿ ಅಲ್ಲ? ಇರ್ಲಿ. ನೋಡಿ, ಇದನ್ನು ನಾನು ಕರೆಕ್ಟಾಗಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿದೆ.
ಈಗ ಇದಕ್ಕೆ ಆನಿಯನ್ ಅನ್ನು ಹಾಕೊಳ್ತಾ ಇದ್ದೇನೆ. ಆನಿಯನ್ ಸ್ವಲ್ಪ ಪುಡಿ ಮಾಡ್ಕೊಳ್ವಾ. ನೀವು ಲಂಚಿಗೆ ಇದೆಲ್ಲ ತಗೊಂಡೋದ್ರೆ ನಿಮ್ಗೆ ಖುಷಿ ಆಗ್ತದ? ಸೈಡ್ ಡಿಶ್ ಹೌದು, ಅನ್ನದ ಜೊತೆ ಅಲ್ಲ? ಸ್ಟೆಮಿನಾ ಬರಬೇಕಾದ್ರೆ ಸೊಪ್ಪು ತರಕಾರಿಗಳನ್ನ ತುಂಬಾ ತಿನ್ಬೇಕು ಅಂತ ಟೀಚರ್ ಹೇಳ್ತಾರೆ. ಹಾಗಾಗಿ ನಾನು ನಿಮ್ಗೆ ಏನ್ ಮಾಡ್ತೇನೆ ಗೊತ್ತುಂಟಾ? ಈ ಸೊಪ್ಪನ್ನೆಲ್ಲ ಅಡಗಿಸಿ ಕೊಡೋದು ಬೇಡ ಪ್ಲೀಸ್, ಒಳ್ಳೇದಾಗ್ತದೆ. ಇದ್ರಲ್ಲಿ ನಾನೀಗ ಸೊಪ್ಪು ಹಾಕಿದೇನಾ ಇಲ್ವಾ ಅಂತ ನಿಮ್ಗೆ ಟೇಸ್ಟ್ ಮಾಡುವಾಗ ಗೊತ್ತೇ ಆಗುದಿಲ್ಲ, ಗೊತ್ತುಂಟಾ? ಈಗ ಆನಿಯನ್ ಅನ್ನ ಕರೆಕ್ಟಾಗಿ ನಾನು ಮಿಕ್ಸ್ ಮಾಡಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ. ಕರಿಬೇವು ಸೊಪ್ಪು ಕೊಡಿ ಬಾಬು ಸ್ವಲ್ಪ, ಅದು ಕೊತ್ತಂಬರಿ ಸೊಪ್ಪು. ಎಸ್, ಕರಿಬೇವನ್ನು ಸ್ವಲ್ಪ ಕೈಯಲ್ಲಿ ಕಟ್ ಮಾಡಿ ಹಾಕ್ತೇನೆ. ಅದು ಕೊತ್ತಂಬರಿ ಸೊಪ್ಪು ಕೊಡಿ. ಎಸ್, ಅಕ್ಕಿ ಹಿಟ್ಟು ಕೊಡಿ. ಇದು ಅಕ್ಕಿ ಹಿಟ್ಟು. ಚಳಿಗಾಲಕ್ಕೆ ಸಂಜೆ ಹೊತ್ತು ಏನಾದರೂ ತಿನ್ಬೇಕಂತ ಅನಿಸ್ತದಲ್ಲ ನಿಮಗೆ? ಅಮ್ಮ ಏನಾದರೂ ತಿಂಡಿ ಕೊಡಿ ಅಂತ ಹೇಳುವಾಗ ಇದನ್ನು ಮಾಡಿ ಕೊಟ್ಟರೆ ನಿಮಗೂ ಖುಷಿ ಆಗ್ತದೆ, ನನಗೂ ಖುಷಿ ಆಗ್ತದೆ. ನನಗೆ ಯಾಕೆ ಖುಷಿ ಆಗ್ತದೆ ಹೇಳಿ? ಸೊಪ್ಪು ಹಾಕಿದ್ದೇನೆ ಅದರಲ್ಲಿ ಅಲ್ಲ? ಸರಿ, ಈಗ ನಾನು ಇದಕ್ಕೆ ಕೆಂಪು ಮೆಣಸಿನ ಪುಡಿ ಹಾಗೂ ಕೊತ್ತಂಬರಿ ಬೀಜದ ಪುಡಿ ಹಾಕಿದ್ದು ಸ್ವಲ್ಪ ಓಪನ್ ಮಾಡಿ ಕೊಡಿ ಅಮ್ಮ. ಎಸ್, ಸ್ವಲ್ಪ ಇಂಗಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದೆ. ಮುಚ್ಚಳ ಮುಚ್ಚಿ ಇಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಎಸ್, ಇದನ್ನು ನಾವಿನ್ನು ಕಾಯಿಸುವನ? ಹೌದು, ಡೀಪ್ ಫ್ರೈ ಮಾಡುವ. ಮತ್ತೆ ಬಿಸಿ ಬಿಸಿ ಅಂದರೆ ನೀವು ಕಾಫಿ ಜೊತೆ ಟೇಸ್ಟ್ ಮಾಡ್ತೀರಾ, ಟೀ ಜೊತೆ ಟೇಸ್ಟ್ ಮಾಡ್ತೀರಾ? ಕಾಫಿ ಜೊತೆ. ನಿಮಗೆ ಕಾಫಿ ಇಷ್ಟ ಅಲ್ಲ? ಹೌದು. ಫ್ರೆಂಡ್ಸನ್ನೆಲ್ಲ ಕರಿತೀರಾ ಟೇಸ್ಟ್ ಮಾಡಲಿಕ್ಕೆ? ಇವತ್ತು ಬೇಡ, ಇನ್ನೊಂದಿನ ಕರಿವ ಆಯಿತಾ? ಸರಿ, ಕರೆಕ್ಟಾಗಿ ಈಗ ಮಿಕ್ಸ್ ಆಗಿದೆ. ನಾನು ಇದನ್ನು ಕಾಯಿಸಲಿಕ್ಕೆ ಎಣ್ಣೆ ಬಿಸಿಗಿಡ್ತೇನೆ ಆಯಿತಾ? ಎಸ್ ಅಭಿಕ್, ಎಣ್ಣೆ ನೋಡಿ ಈಗ ಬಿಸಿ ಆಗಿದೆ. ಹಾಕುವಾನ? ನೀನು ಹಾಕ್ತೀಯಾ? ಮೆಲ್ಲ ಹಾಕು, ಒಂದೊಂದೆಲ್ಲ ನಿಧಾನವಾಗಿ ಹಾಕ್ಬೇಕು ಬಾಬು. ಬಿಸಿ ಎಣ್ಣೆ ಎಲ್ಲ ಡೀಪ್ ಆಗಿ. ಎಸ್, ನಾನಿದನ್ನು ನಾನು ಮತ್ತೆ ನೀನು ಅಲ್ಲ ಒಟ್ಟಿಗೆ ಬಾಲ್ ಶೇಪ್ ಕೊಟ್ಟಿದ್ದೇವೆ, ಸಾಕು ಬಿಡು. ಕಾಯಿಲಿ, ಲೋ ಫ್ಲೇಮಲ್ಲಿ ನಾನು ಕಾಯಿಸ್ತೇನೆ ಇದನ್ನು. ಕಾಯುವಾಗ ಅರೋಮ ಬರ್ತಾ ಉಂಟಾ ನಿಮಗೆ? ಯಾವ ಥರ ಅರೋಮ ಬರ್ತಾ ಉಂಟು? ಅದು ಎಣ್ಣೆ ಸ್ಮೆಲ್, ಘಮ ಘಮ ಅಂತ ಬರ್ತಾ ಇದೆಯಾ? ಹೌದು ಹೌದು. ಟೇಸ್ಟ್ ಯಾವ ಥರ ಇದೆ ಅಂತ ನೋಡುವ ಆಯ್ತಾ? ಒಟ್ಟಿಗೆ ದಿವ್ಯ ಅಕ್ಕನನ್ನು ಸಹ ಕರೀವ ಅಲ್ಲ ಟೇಸ್ಟ್ ನೋಡಲಿಕ್ಕೆ? ನಿಲ್ಲು ಹಾಕಬೇಡ, ಚೆನ್ನಾಗಿ ಕಾಯಿಲಿ ಅದು. ಅಭಿಕ್, ನಿನಗೆ ಇಂಡೋರ್ ಗೇಮ್ ಇಷ್ಟವಾ ಔಟ್ಡೋರ್ ಗೇಮ್ ಇಷ್ಟವಾ? ಔಟ್ಡೋರ್ ಗೇಮ್. ಯಾವ್ದು ಇಷ್ಟ ನಿನಗೆ ಅದರಲ್ಲಿ? ಬ್ಯಾಡ್ಮಿಂಟನ್, ಫುಟ್ಬಾಲ್, ಕ್ರಿಕೆಟ್. ಹೌದಾ? ನೀನು ಅದರಲ್ಲಿ ಯಾವುದು ತುಂಬ ಆಡ್ತಿ ಸ್ಕೂಲಲ್ಲಿ? ಫುಟ್ಬಾಲ್ ನಿನಗೆ ತುಂಬ ಫೇವ್ರೇಟಾ? ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಸ್ಕೂಲಲ್ಲಿ? ತುಂಬ ಜನ ಇದ್ದಾರೆ. ಯಾರೊಟ್ಟಿಗೆ ನೀನು ಹೆಚ್ಚಾಗಿ ಆಡ್ತೀಯ ಔಟ್ಡೋರ್ ಗೇಮ್ಸ್ ಅನ್ನ? ದೈವಿಕ್, ಅಮೀರ್. ಹೌದಾ? ಹೌದು. ಅವ್ರ ಹತ್ರ ಹೇಳಾಯ್ತಾ, ಇವತ್ತು ನಾನು ಆನಿಯನ್ ಮತ್ತೆ ಪಾಲಕ್ ಸೊಪ್ಪಿನ ಹೆಲ್ದಿ ಪಕೋಡ ಮಾಡಿದ್ದೇನೆ ಅಂತ. ಹೇಳದೇ ಇರಬೇಡ. ನೋಡು ಆನಿಯನ್ ಯಾವ ಥರ ಕ್ರಿಸ್ಪಿಯಾಗಿ ಕಾಯ್ತಾ ಉಂಟಂತಲ್ಲ. ನಿಲ್ಲು, ಸ್ವಲ್ಪ ನಿಲ್ಲು, ಇದು ಕಾಯ್ದುಕೊಳ್ಳಿ.
ಮತ್ತೆ ಹಾಕುವ. ಮತ್ತು ನಿನಗೆ ಯಾವ ಸಬ್ಜೆಕ್ಟ್ ಇಷ್ಟ ಓದಲಿಕ್ಕೆ? EVS. EVS ತುಂಬ ಇಷ್ಟವಾ? ಅದರಲ್ಲಿ ಈ ಸೊಪ್ಪುಗಳ ಬಗ್ಗೆ ಆರೋಗ್ಯದ ಬಗ್ಗೆ ಎಲ್ಲ ಹೇಳಿಕೊಡ್ತಾರಲ್ಲ ಟೀಚರ್? ಸೊಪ್ಪು ತರಕಾರಿಗಳನ್ನು ಹೇಗೆ ತಿನ್ನಬೇಕು? ಹೇರಳವಾಗಿ ತಿನ್ನಬೇಕು. ಈಟ್ ಲಾಟ್ಸ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಎಸ್, ಎಲ್ಲರೂ ಸೊಪ್ಪು ತರಕಾರಿಗಳನ್ನು ದಿನನಿತ್ಯದ ಅಡುಗೆಯಲ್ಲಿ ಆಹಾರ ಪದ್ಧತಿಯಲ್ಲಿ ರೂಢಿಸಿಕೊಳ್ಳಿ ಅಲ್ಲ? ಘಮ ಘಮ ಅಂತಿದೆ ಇಂಗಿನ ಪುಡಿ, ಈರುಳ್ಳಿ, ಪಾಲಕ್ ಸೊಪ್ಪು ಎಲ್ಲ ಸಖತ್ತಾಗಿ ಅರೋಮ ಬರ್ತಾ ಉಂಟಲ್ಲ? ಹೌದು. ಎಸ್, ನ್ಯೂ ಇಯರಿಗೆ ನಾನು ಮತ್ತೆ ಅಭಿಕ್ ಸೇರಿ ವೀಕ್ಷಕರಿಗೆ ಏನು ಮಾಡಿದ್ದಿದ್ದು? ಆನಿಯನ್ ಮತ್ತೆ ಪಾಲಕ್. ಎಸ್, ಪಾಲಕ್ ಸೊಪ್ಪಿನ ಪಕೋಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಇದನ್ನ ಕೆಚಪ್ ಜೊತೆ ಟೇಸ್ಟ್ ಮಾಡ್ಕೋ ಆಯ್ತಾ? ನಿಲ್ಲು, ಹಾಕ್ಬೇಡ. ಒಮ್ಮೆ ತೆಗೆದುಕೊಳ್ತೇನೆ ನಾನು ಪಕೋಡವನ್ನ. ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಕಾಯಿಲಿ. ಅಕ್ಕಿ ಹಿಟ್ಟು ಹಾಕಿದ್ದೇವಲ್ಲ, ಅದರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿನೆಸ್ ಬರ್ತದೆ ಇದಕ್ಕೆ. ಸ್ಕೂಲಿಂದ ಬರುವಾಗ ನಿನಗೆ ಅನ್ನ ಊಟ ಮಾಡೋದಂದ್ರೆ ಇಷ್ಟನಾ, ಈ ಥರ ಸ್ನ್ಯಾಕ್ಸ್ ತಿನ್ನೋದಂದ್ರೆ ಇಷ್ಟನಾ? ಈ ಥರ ಸ್ನ್ಯಾಕ್ಸ್ ಅಲ್ಲ, ಒಂದೆರಡು ಸ್ನ್ಯಾಕ್ಸ್ ತಿಂದು ಈ ಥರದ್ದು ಒಂದು ಲೋಟ ಹಾಲು ಕುಡಿದ್ರೆ ಟಮಿ ಫುಲ್ ಮತ್ತೆ ಖುಷ್ ಅಲ್ಲ? ಟಮಿ ಖುಷ್. ನೋಡು, ಅದು ಪ್ಲೇಟ್ ಕೊಡಮ್ಮ, ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತೇನೆ ಅದಕ್ಕೆ. ಚೆನ್ನಾಗಿ ಕಾದಿದೆ ಅಲ್ಲ, ಮೆಲ್ಲ, ಏನಾಗೋದಿಲ್ಲ, ಹೆದರಬೇಡ, ಮೆಲ್ಲ ತೆಗಿತೇನೆ. ಬಿಸಿಯಾಗಿದೆ, ಸ್ವಲ್ಪ ತಣ್ಣಗಾಗಲಿ ಮತ್ತೆ ತಿನ್ನು. ಘಮ ಘಮ ಅಂತಿದೆ ಅಲ್ಲ? ನೀನು ಹೇಳಲ್ಲ ಮತ್ತೆ ಘಮ ಘಮ ಸ್ಮೆಲ್ ಬರ್ತಾ ಇದೆ ಅಮ್ಮ ಅಂತ ಹೇಳಬೇಕಲ್ಲ? ಈಗ ಇನ್ನೊಮ್ಮೆ ಇದು ಕಾಯಿಸ್ತೇನೆ. ನೀನು ಹಾಕ್ತೀಯಾ? ಮೆಲ್ಲ ಹಾಕು, ಮೆಲ್ಲ ಹಾಕು, ಕೆಳಗಿಂದ ಹಾಕು ಬಾಬು. ಹಾಂ, ಎಸ್. ಇದನ್ನು ಉಂಡೆ ಮಾಡ್ತೀಯಾ? ಹಾಂ, ಮೆಲ್ಲ ಮೆಲ್ಲ ಮಾಡಿ. ಹಾಂ, ಗುಡ್ ಬಾಯ್. ನಿಮಗೆ ಕುಕ್ಕಿಂಗ್ ಅಂದರೆ ಇಷ್ಟವಾ? ಅಮ್ಮನಿಗೆ ಹೆಲ್ಪ್ ಮಾಡೋದಂದ್ರೆ ಇಷ್ಟವಾ? ಅಮ್ಮನಿಗೆ ಉಪದ್ರ ಮಾಡೋದಂದ್ರೆ ಇಷ್ಟವಾ? ಅಮ್ಮನಿಗೆ ಉಪದ್ರ. ವೆರಿ ಗುಡ್. ನನಗೆ ಗೊತ್ತುಂಟು ಎಷ್ಟು ಉಪದ್ರ ಮಾಡ್ತೀನಿ ನೀನು ಅಂತ. ಬಿಸಿ ಬಿಸಿ ಪಕೋಡ ಕಾಯ್ತಾ ಉಂಟು ಅಲ್ಲ? ಎಲ್ಲೋ ದಿವ್ಯಕ್ಕನನ್ನ ಕರೀವಾ ಆಯ್ತಾ? ಒಬ್ಬನೇ ತಿನ್ನಬಾರ್ದು. ಶೇರಿಂಗ್ ಈಸ್ ಕೇರಿಂಗ್. ಎಸ್, ವೆರಿ ಗುಡ್. ಮತ್ತೆ ಎಲ್ಲ ಏನೆಲ್ಲ ಹೇಳಿಕೊಟ್ಟಿದ್ದಾರೆ ಟೀಚರ್? ಕೂಡಿ ತಿನ್ನಿ ಅಲ್ಲ? ಲಂಚ್ ಬಾಕ್ಸ್ ತಗೊಂಡು ಹೋದ್ರೆ ಶೇರ್ ಮಾಡಿ ತಿನ್ನಿ. ಎಸ್. ಮತ್ತೆ ಇನ್ನೊಂದು ಗಾದೆ ಮಾತುಂಟು, ಗೊತ್ತುಂಟ ನಿನಗೆ? ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಅಂದರೆ ಅದರ ಅರ್ಥ ಏನು ಗೊತ್ತುಂಟ ನಿನಗೆ? ಮಾತು ನೀನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ನೋಡು, ಆ ಟೈಮಲ್ಲಿ ಯಾರ ಜೊತೆನೂ ನಿನಗೆ ಜಗಳ ಆಗೋದಿಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಥರ ಸೊಪ್ಪು ತರಕಾರಿ ಆರೋಗ್ಯಕರವಾದ ಫುಡ್ಡನ್ನು ಯಾರು ದಿನ ತಿಂತಾರೆ ಅವರಿಗೆ ರೋಗ ಬರೋದಿಲ್ಲ ಅಂತೆ. ಈ ಚಳಿಗಾಲಕ್ಕೆ ಏನು ಮಾಡಬೇಕಂದ್ರೆ ಬಿಸಿ ಬಿಸಿಯಾಗಿರೋ ವಸ್ತುಗಳನ್ನೇ ತಿನ್ನಬೇಕು. ಬಿಸಿ ಬಿಸಿಯಾಗಿರುವ ಈ ಕಷಾಯ ಎಲ್ಲ ಮಾಡ್ತೇನೆ ನೋಡು ನಾನು, ಅದನ್ನು ಚೆನ್ನಾಗಿ ಕುಡಿಬೇಕು 2 ಹೊತ್ತು. ಬಿಸಿ ಬಿಸಿ ಹಾಲು ಕುಡಿಬೇಕು, ಬಿಸಿ ಬಿಸಿ ಗಂಜಿ ಊಟ ಮಾಡಬೇಕು, ಸ್ನ್ಯಾಕ್ಸ್ ಹಾಗೆ ಹೀಗೆ ಬಿಸಿ ಬಿಸಿಯೇ ತಿನ್ಬೇಕಾಯ್ತಾ? ಅಯ್ಯಯ್ಯೋ ನೆಗಾಡ್ತಾನೆ ಅವನು. ಎಂಜಾಯ್ ಮಾಡ್ತಾ ಇದೀಯಾ ಕುಕ್ಕಿಂಗನ್ನು? ಹೌದಲ್ಲ?
ಹೊಸ ವರ್ಷಕ್ಕೆ ನಾನು ಮತ್ತೆ ಮಗ ಒಟ್ಟಾಗಿ ಒಂದು ಬಿಸಿ ಬಿಸಿಯಾಗಿರುವ ಪಾಲಕ್ ಪಕೋಡವನ್ನು ರೆಡಿ ಮಾಡಿದ್ದೇವೆ. ಟೇಸ್ಟ್ ನೋಡಿ ಹೇಗಾಗಿದೆ ಅಂತ ಹೇಳಿ. ಮಾಡ್ತಿರ್ಬೇಕಾದ್ರೆ ನನಗೆ ಅಲ್ಲಿ ಪರಿಮಳ ಕೇಳಿ ಯಾವಾಗ ಟೇಸ್ಟ್ ಮಾಡ್ತೇನೆ ಅಂತ ಅನಿಸ್ತಾ ಇತ್ತು. ಅದಕ್ಕಿಂತ ಜಾಸ್ತಿ ನನಗೆ ಖುಷಿ ಆದದಂದ್ರೆ ತಾಯಿ ಮತ್ತು ಮಗ ಸೇರಿ ಮಾಡಿದ್ರಲ್ಲ, ಅದು ನೋಡ್ಲಿಕ್ಕೆ ಏನೋ ಖುಷಿ ಆಯಿತು. ತಾಯಿ ಮಗ ಅನ್ನೋದಕ್ಕಿಂತಲೂ ನೀವು ಒಂಥರ ಫ್ರೆಂಡ್ಲಿ ಆಗಿ ಮಾಡ್ತಾ ಇದ್ದೀರಲ್ಲ ಮಾತನಾಡ್ತಾ, ಅದು ಖುಷಿ ಆಯಿತು. ನೋಡಿ ವೀಕ್ಷಕರೇ, ನನ್ನ ಕೈಯಲ್ಲಿ ಈಗ ಒಂದು ಬಿಸಿ ಬಿಸಿ ಪಾಲಕ್ ಪಕೋಡ ಇದೆ. ಸೊ ನಾನೀಗ ಇದನ್ನು ಟೇಸ್ಟ್ ಮಾಡಲೇಬೇಕು. ನಾನು ಮತ್ತು ನಮ್ಮ ಅಶ್ವಿನಿ ಮೇಡಮ್ ಅವರ ಮಗ ಒಟ್ಟಿಗೆ ಟೇಸ್ಟ್ ಮಾಡಬೇಕಂತ ಇದ್ದೇವೆ. ಒಟ್ಟಿಗೆ ಮಾಡುವ ಟೇಸ್ಟ್. ಓಕೆ, ಬಿಸಿ ಇದೆ, ಮೆಲ್ಲ ಟೇಸ್ಟ್ ಮಾಡಿ ಇಬ್ರು ಸಹ. ಕೆಚಪ್ ಜೊತೆ ವಾವ್, ಕರುಮ್ ಕುರುಮ್ ಅಂತ ಇದೆ. ವಾವ್, ತುಂಬಾನೇ ಟೇಸ್ಟಿ ಆಗಿದೆ ನಿಜವಾಗ್ಲೂ. ಹೇಗಾಗಿದೆ ಅಮ್ಮ ಮಾಡಿದ್ದು? ತುಂಬಾ ಒಳ್ಳೆ ಆಗಿದೆ. ಅಮ್ಮ ಮಾತ್ರ ಮಾಡಿದ್ದ, ನೀವು ಸೇರಿ ಮಾಡಿದ್ದ? ಅಮ್ಮ ಮಾತ್ರ ಅಮ್ಮ ನಾನು ಚೂರು ನೋಡಿದೆ, ಮತ್ತೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವಾಗ ಸಹ ಹೆಲ್ಪ್ ಮಾಡಿದೆ. ನೋಡಿದೆ ನಾನು, ನೀವು ಮಾಡ್ತಿರ್ಬೇಕಾದ್ರೆ ಎಷ್ಟು ಅಮ್ಮ ಮತ್ತೆ ಮಗ ಒಟ್ಟಾಗಿ ಮಾಡ್ತಾ ಇದ್ರು ಅಂತೇಳಿ. ಅವನಾಗ ನೀವು ಕೂಡ ಹೇಳಿದ ಒಂದು ಕ್ವಶನ್ ಗೆ ಒಂದು ಆನ್ಸರ್ ಹೇಳಿದ ದಿವ್ಯಾ, ನನ್ಗೆ ಅಮ್ಮನಿಗೆ ಉಪದ್ರ ಮಾಡೋದಂತ ಇಷ್ಟ. ಅದೊಂಥರ ಖುಷಿ ಅಲ್ಲ ಮಕ್ಕಳು ಅಡುಗೆ ಮಾಡ್ತಿರ್ಬೇಕಾದ್ರೆ. ಮೆಮೊರೀಸ್ ನಮ್ಗೆ ಯಾವತ್ತು ಲೈಫ್ ಟೈಮ್ ಮೆಮೊರೀಸ್ ಹೇಳ್ತಾರಲ್ಲ, ಆ ತರ ಸುಮ್ನೆ ಕುತ್ಕೊಂಡಿರ್ಬೇಕಾದ್ರೂ ಅದೇ ಎಲ್ಲ ರೀಕಾಲ್ ಆಗ್ತಾ ಇರ್ತದೆ ನಮ್ಗೆ. ತಾಯಿಗೆ ತಕ್ಕ ಮಗ ಅಲ್ವಾ? ಓಕೆ ವೀಕ್ಷಕರೇ, ನಿಜವಾಗ್ಲೂ ಇದೊಂದು ಪಾಲಕ್ ಪಕೋಡ ತುಂಬಾನೇ ಟೇಸ್ಟಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮತ್ತೊಂದ್ಸಲ ಇದನ್ನು ನೋಡ್ಬೇಕಂತ ಇದ್ರೆ ಮತ್ತೊಂದ್ಸಲ ರಿಪೀಟ್ ನೋಡ್ಕೊಂಡು ಬರೋಣ. ಪಾಲಕ್ ಪಕೋಡ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಕಟ್ ಮಾಡಿಟ್ಟಂತಹ ಪಾಲಕ್ ಸೊಪ್ಪು, 1 ಬೌಲ್ ಆನಿಯನ್ ಉದ್ದಗೆ ಕಟ್ ಮಾಡಿಟ್ಟಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಬೌಲ್ನಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಕರಿಬೇವು, ಕಾಯಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 3 ರಿಂದ 4 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ಇದು ಕ್ರಿಸ್ಪಿನೆಸ್ ಅನ್ನು ನಮ್ಮ ಪಕೋಡಕ್ಕೆ ಕೊಡ್ತದೆ. ಇದು ಕೆಂಪು ಮೆಣಸಿನ ಪುಡಿ 1 ಟೇಬಲ್ ಸ್ಪೂನ್ನಷ್ಟು, ಕೊತ್ತಂಬರಿಯ ಪುಡಿ, ಇದನ್ನು ನಾನು ಮನೆಯಲ್ಲಿಯೇ ಕುಟ್ಟಿ ಮಾಡಿಟ್ಟಂತಹ ಕೊತ್ತಂಬರಿ ಬೀಜದ ಪುಡಿ, ಇಂಗು, ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ. ಪಾಲಕ್ ಸೊಪ್ಪನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ, ತುಂಬ ಫೈನ್ಲಿ ಚಾಪ್ ಮಾಡಬೇಕಂತಿಲ್ಲ. 1 ಬೌಲ್ನಷ್ಟು ಕಡಲೆ ಹಿಟ್ಟು, ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇದನ್ನು ನಾನು ಕರೆಕ್ಟಾಗಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿದೆ. ಈಗ ಇದಕ್ಕೆ ಆನಿಯನನ್ನು ಹಾಕ್ಕೊಳ್ತಾ ಇದ್ದೇನೆ. ಆನಿಯನ್ ಸ್ವಲ್ಪ ಪುಡಿ ಮಾಡ್ಕೊಳ್ಳುವ. ಈಗ ಆನಿಯನನ್ನು ಕರೆಕ್ಟಾಗಿ ನಾನು ಮಿಕ್ಸ್ ಮಾಡಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ನೋಡಿ, ಕರಿಬೇವು ಸೊಪ್ಪು ಕೊಡಿ ಬಾಬು ಸ್ವಲ್ಪ, ಅದು ಕೊತ್ತಂಬರಿ ಸೊಪ್ಪು. ಎಸ್, ಕರಿಬೇವನ್ನು ಸ್ವಲ್ಪ ಕೈಯಲ್ಲಿ ಕಟ್ ಮಾಡಿ ಹಾಕ್ತೇನೆ, ಅದು ಕೊತ್ತಂಬರಿ ಸೊಪ್ಪು ಕೊಡಿ. ಅಕ್ಕಿ ಹಿಟ್ಟು ಕೊಡಿ, ಇದು ಅಕ್ಕಿ ಹಿಟ್ಟು. ಸ್ವಲ್ಪ ಇಂಗಿನ ಪುಡಿ, ಲೋ ಫ್ಲೇಮಲ್ಲಿ ನಾನು ಕಾಯಿಸ್ತೇನೆ ಇದನ್ನು. ಓಕೆ ವೀಕ್ಷಕರೇ, ನೀವು ನೋಡಿದ್ರಲ್ವಾ, ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತು ಒಂದು ಹೊಸ ವರ್ಷಕ್ಕೆ ಹೊಸದಾದಂತಹ ವಿಭಿನ್ನ ರೀತಿಯಾದಂತಹ ಒಂದು ಟೇಸ್ಟಿ ಪಾಲಕ್ ಪಕೋಡವನ್ನು ಮಾಡಿದ್ರು. ಸೊ ಇವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಓಕೆ ಅಶ್ವಿನಿ ಮೇಡಮ್ ಅವರೇ, ಒಂದು ಹೊಸದಾದಂತಹ ಒಂದು ಟೇಸ್ಟಿ ಆದಂತಹ ಪಾಲಕ್ ಪಕೋಡ ನಮಗೆ, ನಮ್ಮ ವೀಕ್ಷಕರಿಗೆ ಹೇಳಿದ್ದೀರಾ, ಇದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.
ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೋಡಿದ್ರಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವಾರ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಧನ್ಯವಾದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.